ದೇಶ ಆರೋಗ್ಯಯುತವಾಗಿ ಬೆಳೆಯಲು ಯೋಗ ಅಗತ್ಯ. ಯೋಗವನ್ನ ಬದುಕಿನ ಒಂದು ದಾರಿ ಎಂದು ಅರಿತಾಗ ಅದು ಸಾಧ್ಯ ಎಂದು ನಿಟ್ಟೆ ಸ್ವಾಯತ್ತ ಆಗಲಿರುವ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ ಹೇಳಿದರು. ಅವರು ನಿಟ್ಟೆ ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆ ನಿಟ್ಟೆ ವೈದ್ಯಕೀಯ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶದ 5,000 ವರ್ಷಗಳ ಇತಿಹಾಸವಿರುವ ಯೋಗವನ್ನ ವಿಶ್ವಕ್ಕೆ ಪರಿಚಯಿಸುವ ಕಾರ್ಯ ಕಳೆದ 4 ವರ್ಷಗಳಿಂದ ಆಗಿದೆ. ಇದರ ಪರಿಣಾಮ ಆಫ್ರಿಕಾ ದೇಶದಲ್ಲಿ ಯೋಗವನ್ನ ಸವಾಲಾಗಿ ಸ್ವೀಕರಿಸುವ ಅಲ್ಲಿನ ಸರ್ಕಾರ ಸುಮಾರು 50,000ಕ್ಕೂ ಜನಸಂಖ್ಯೆಯನ್ನ ಯೋಗದಲ್ಲಿ ಪರಿಣಿತರನ್ನಾಗಿಸುತ್ತಿದೆ. ಇಂತಹ ಪರಿಣಾಮಕಾರಿ ಬೆಳವಣಿಗೆಗೆ ಸಾಕ್ಷಿಯಾಗಲಿರುವ ಭಾರತ ಆರೋಗ್ಯ ಕ್ಷೇತ್ರದಲ್ಲಿ ವಿಶ್ವಗುರು ಆಗಲಿದೆ ಎಂದರು. That yoga is not a new entity, it is there for the last more than 5,000 years. But unfortunately, it was not recognized by the world. Just 4 years back, when Narendra Modi spoke in the United Nations about this nectar which our rishis have given to this world, it is being ignored by the world. Other countries accepted it wholeheartedly, and I was told one of the countries, African country, has taken up this as a challenge to inculcate yoga in the country. And recently also, I don't remember his name, he came to New Delhi, he said 50% of population is trained in yoga in this country. ಕಾರ್ಯಕ್ರಮದಲ್ಲಿ ಸತತ 45 ವರ್ಷಗಳಿಂದ ಯೋಗಾಭ್ಯಾಸ ನೆರವೇರಿಸುತ್ತಾ ಬಂದಿರುವ ನಿಟ್ಟೆ ವಿಶ್ವವಿದ್ಯಾನಿಲಯದ ಅಂತಾರಾಷ್ಟ್ರೀಯ ಸಂಬಂಧಗಳ ಹಿರಿಯ ನಿರ್ದೇಶಕ ಪ್ರೊಫೆಸರ್ ಇಡ್ಯಾ ಕರುಣಾಸಾಗರ್, ಅಂತಾರಾಷ್ಟ್ರೀಯ ಯೋಗ ಫೆಡರೇಷನ್ ಆಯೋಜಿಸಿದ್ದ ಅರ್ಜೆಂಟೀನಾ ಮತ್ತು ಮಲೇಷಿಯಾದಲ್ಲಿ ಚಿನ್ನದ ಪದಕ ವಿಜೇತ ನಿಟ್ಟೆ ವಿಶ್ವವಿದ್ಯಾನಿಲಯದ ಫಿಸಿಯೋಥೆರಪಿ ವಿದ್ಯಾರ್ಥಿ ನಿರೇನ್ ಆಚಾರ್ಯ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ನಿಟ್ಟೆ ಫಿಸಿಯೋಥೆರಪಿ ವಿಭಾಗದ ಪ್ರಾಂಶುಪಾಲ ಡಾಕ್ಟರ್ ದಾನೇಶ್, ಕ್ಷೇಮ ಕುಲ ಸಚಿವ ಡಾಕ್ಟರ್ ಜೆಪಿ ಶೆಟ್ಟಿ, ಎಬಿ ಶೆಟ್ಟಿ, ದಂತ ಮಹಾವಿದ್ಯಾಲಯದ ವೈಸ್ ಡೀನ್ ಡಾಕ್ಟರ್ ಮಿತ್ರಾ ಹೆಗ್ಡೆ, ಡಾಕ್ಟರ್ ವಿನೋದ್ ಹರನ್ನ, ರವಿರಾಜ್ ವಿಠಲ್, ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜನಾಧಿಕಾರಿ ಡಾಕ್ಟರ್ ಸುಮಲತಾ ಶೆಟ್ಟಿ, ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲ ಸಚಿವೆ ಡಾಕ್ಟರ್ ಅಲ್ಕಾ ಕುಲಕರ್ಣಿ, ಕ್ಷೇಮ ಡೀನ್ ಡಾಕ್ಟರ್ ಪಿಎಸ್ ಪ್ರಕಾಶ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.